ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ವೆಲ್ಲಾಕ್ ಆಸ್ಪತ್ರೆಗೆ ಅಗತ್ಯ ಸಾಧನಗಳನ್ನು ಒದಗಾಯ್ರೆ ರೋಹನ್ ಮಂತೇರೋ ಸಾಯ ಆವುಂದುಪ್ಪುನವು ಪುಗರುನ ಸಂಗತಿಯಿಂದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಸ ಪಂತೇರು ಕುಡ್ಲದ ಪ್ರತಿಷ್ಠಿತ ಬಿಲ್ಡರ್ ಬೊಕ್ಕ ಡೆವಲಪರ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ 10 ಲಕ್ಷ ರೂಪಾಯಿ ಬೆಲೆತ ಮಲ್ಟಿ ಪ್ಯಾರಾ ಮಾನಿಟರ್ ಒದಗಾಯಿನ ಕಾರ್ಯಕ್ರಮ ಆರ್ಪಾತಿರಿಯರು ಕುಡ್ಲದ ಪ್ರತಿಷ್ಠಿತ ಬಿಲ್ಡರ್ ಬೊಕ್ಕ ಡೆವಲಪರ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಸಿಎಸ್ಆರ್ ನಿಧಿಟ ವೆಲ್ನಾಕ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ 10 ಲಕ್ಷ ರೂಪಾಯಿ ಬೆಲೆತ ಮಲ್ಟಿ ಪ್ಯಾರಾ ಮಾನಿಟರ್ ಕೊಡುಗೆಯಾದ ಕೊರ್ಪನ ಕಾರ್ಯಕ್ರಮ ಐತರ ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣಡು ನಡೆತಂಡ ರೋಹನ್ ಕಾರ್ಪೊರೇಷನ್ ತಾಪಕೇರು ಬೊಕ್ಕ ಗುರ್ಕಾರ್ಯರು ಡಾಕ್ಟರ್ ರೋಹನ್ ಮೊಂತೇರೋ ಕೊಡುಗೆನು ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಸಾದ್ ರೇಗ್ ಈ ಕೊಡುಗೆನು ಕೈಪಕತ್ತೇರು ಡಾಕ್ಟರ್ ರೋಹನ್ ಮೊಂತೇರು ಪಾತಿರ್ದು ಕುಡ್ಲ ನಂಕ ಬೋಡಾಯಿನಾತು ಕೊರ್ತಂಡು ಅಂಚದು ಸೊಲ್ಮೆದ ರೂಪೋಡು ಕುಡ್ಲದ ಋಣ ತೀರ್ಪಾವನವು ನಮ್ಮ ಜವಾಬ್ದಾರಿಯಿಂದ ತೆರೆದು ಸಿಎಸ್ಆರ್ ನಿಧಿ ಹಿಡಿದು ಬೇತೆ ಬೇತೆ ಸಹಾಯ ಕೊರುಂದುಲ್ಲೆ ಬಡವರಿಗೂ ಆರೋಗ್ಯ ಸೌಕರ್ಯಲೇನು ಕೊರುಂದುಪ್ಪನ ವೆಲ್ಲಾಕ್ ಆಸ್ಪತ್ರೆಗೆ ಮಲ್ಟಿ ಪ್ಯಾರಾ ಮಾನಿಟರ್ ಒದಗಾಯ ನೀಡಿದು ಬಡವರು ಸಿಕ್ಕಿದಕ್ಲಿಗೆ ಸಹಾಯ ಆಯ್ರ ಉಂಡು ಎಂದು ಪಂಡಿರು. All of us can see how quickly Mangalore is changing today. Infrastructure is improving, connectivity getting better, new opportunities are opening up, and the city is steadily growing in every direction. More people are being recognized the potential of Mangalore, and naturally the city is gaining more attention than ever before. We feel proud to have been part of this journey for many years and we move forward. I want to say this clearly. We cannot do this alone. We need your support. We need your trust. And we need you to stand with us just you as you always have, because when a city, its people and its builder move together, there is nothing that can stop it. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಮಲ್ಲಬಿನ್ನರಾದ ಪಾತಿರದ ಕುಡ್ಲದ ಬುಳಿಚಲಿಗೂ ರೋಹನ್ ಮೊಂತೇರೋ ಮಹತ್ವದ ಕೊಡುಗೆಯನ್ನು ಕೊಡ್ತೇರು ಬಡವರಿಗೂ ಸಹಾಯ ಆವೊಂದುಪ್ಪುನ ವೆಲ್ಲಾಕ್ ಆಸ್ಪತ್ರೆಗೂ ಅಗತ್ಯ ಸಾಧನಲೇನು ಒದಗಾರೆ ರೋಹನ್ ಮೊಂತೇರೋ ತನ್ಕುಲಿನ ಆದಾಯದ ಒಂಜಿ ಪಾಲನ್ನು ತನ್ನ ಸಿಎಸ್ಆರ್ ನಿಧಿ ಹಿಡಿದು ಕೊರೊಂದುಪ್ಪುನವು ಪುಗರುನ ಸಂಗತಿಯಿಂದ ಪಂಡೇರು. Wherever you go, you can see Rohan Montero. He established his name in the field of business and real estate. I think a person who has come from a very small, once again I am telling, very small thinking, very small level, and reached to a this much. ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆದ ವೈದ್ಯ ಅಧಿಕಾರಿ ಡಾಕ್ಟರ್ ಶಿವಪ್ರಕಾಶ್ ಪಾತಿರ್ದ ವೆಲ್ನಾಕ್ ಆಸ್ಪತ್ರೆಗೆ 10 ಲಕ್ಷ ರೂಪಾಯಿ ಖರ್ಚಿಡು ಮಲ್ಟಿ ಪ್ಯಾರಾ ಮಾನಿಟರ್ ಒದಗಾಯ ನೀಡಿದ ಅವರ ಆಸ್ಪತ್ರೆಗೆ ಬರ್ಪನ ಬಡವರು ಸಿಕ್ಕದಕ್ಲಿಗೆ ದಿಂಜ ಅನುಕೂಲ ಆಯ್ರೆ ಉಂಡೊಂದು ಪಂಡಿನ ಆರು ರೋಹನ್ ಕಾರ್ಪೊರೇಷನ್ಗೆ ಸುಲ್ಮೆ ಸಂದಾಯರು. Government hospitals and government schools are the two eyes of the poor people, two eyes of the poor man, where a poor man cannot afford to get education in the private school, and poor man cannot afford in corporate hospital. We want to convert government hospital into a corporate hospital. It is our main agenda. So in such situation, people like Rohan sir should come forward and donate such equipments or instruments to government setup. Definitely one fine day government hospital will become a corporate hospital. Thank you very much, and behalf of Venlock Hospital, once again I thank Rohan sir for donating such a beautiful and very essential, very important instrument to our hospital. Once again, thank you.
ರೋಹನ್ ಕಾರ್ಪೊರೇಷನ್ ನಿರ್ದೇಶಕರು ಡಿಯೋನೋ ಮೊಂತೆರೋ ಸೊಲ್ಮೆಸಂದಾಯರು ಸಾಹಿಲ್ ಜಹೀರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಬಂಟ್ವಾಳ ದೊಡ್ಡಲ್ಕಾಡ್ ಪಿಎಂ ಶ್ರೀ ಸರ್ಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆದ ನಿಲೆಟ್ ಶಿಕ್ಷಣ ಇಲಾಖೆ ಆದೇಶದ ಮಿತ್ತು ದಾಖಲಾತಿ ಆಂದೋಲನ ಜಾಥಾದ ಒಟ್ಟುಗೂ ನಡೆತಂಡ ಬಂಟ್ವಾಳ ದೊಡ್ಡಲಕಾಡು ಪಿಎಂ ಶ್ರೀ ಸರ್ಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆದ ನಿಲೆಟ್ ಶಿಕ್ಷಣ ಇಲಾಖೆಯ ಆದೇಶದ ಮಿತ್ತು ದಾಖಲಾತಿ ಆಂದೋಲನ ಜಾಥಾದ ಒಟ್ಟುಗೂ ನಡೆತಂಡ ಮತ್ತ ಜೋಕ್ಲೆಗ್ ಕಡ್ಡಾಯವಾದ ಬರವು ತಿಕ್ಕೊಡು ಸರ್ಕಾರಿ ಶಾಲೆಲೆಗ್ ಜೋಕುಲು ಹೆಚ್ಚ ಸೇರುಡು ಏರ್ಲ ಬರವುಡ್ದು ಮೋಸ ಪೋಯರೆ ಬಲ್ಲಿ ಪನ್ಪುನ ದಿಟ್ಟಿಡ್ ದಾಖಲಾತಿ ಆಂದೋಲನ ದೀದಿತ್ತೇರು ಶಾಲೆನ ನಡಪವನ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರ್ಯರು ಪ್ರಕಾಶ್ ಅಂಚನ್ ಪ್ರೌಢಶಾಲೆ ವಿಭಾಗದ ಮುಖ್ಯಸ್ಥರು ಶೈಲೇಂದ್ರ ಕುಮಾರ್ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರು ಜಯಶ್ರೀ ಸಂಸ್ಥೆದ ಹಿರಿಯ ಟೀಚರ್ ಹಿಲ್ಡಾ ಫೆರ್ನಾಂಡಿಸ್ ಪ್ರಾಥಮಿಕ ವಿಭಾಗದ ಎಸ್ಡಿಎಂಸಿ ಗುರ್ಕಾರ್ಯರು ಬಾಲಕೃಷ್ಣ ಗೌಡ ಎಸ್ಡಿಎಂಸಿ ಸದಸ್ಯರು ಬರವು ಕಲ್ಪಾವನಕುಲು ದಾಖಲಾತಿ ಆಂದೋಲನ ನಡೆಯಿತೆರು ಪದವಿ ಪೂರ್ವ ಶಿಕ್ಷಣ ಬರವು ಕಲ್ಪನಕ್ಲಿನ ಭವಿಷ್ಯದ ಬದುಕುಗು ನಿಘಂಟದ ಮಜಲೊಂದು ಡಾಕ್ಟರ್ ಹರ್ಷ ಹಾಲಹಳ್ಳಿ ಪಂತೆರು ದೇರ್ಲಕಟ್ಟಿಡ ನಡತಿನ ಡಾಕ್ಟರ್ NSAM ಪದವಿ ಪೂರ್ವ ಕಾಲೇಜ್ದ ಓರಿಯಂಟೇಷನ್ ಕಾರ್ಯಕ್ರಮ ಉದಿಪನ ಮಲ್ತದ ಅರ್ಪಾತಿರಿಯರು ನಿಟ್ಟೆ ವಿದ್ಯಾಸಂಸ್ಥೆದ ಅಧೀನುಡುಪ್ಪುನ ಕುಡ್ಲಾ ನಂತೂರದ ಡಾಕ್ಟರ್ NSAM ಪದವಿ ಪೂರ್ವ ಕಾಲೇಜಿದ ಬರವು ಕಲ್ಪನಕ್ಲೆಗ್ ಬೊಕ ಪೋಷಕರಿಗೆ 2025ನೇ ಸಾಲದ ಓರಿಯಂಟೇಷನ್ ಕಾರ್ಯಕ್ರಮ ದೇರ್ಲಕಟ್ಟದ KS ಹೆಗ್ಡೆ ಆಡಿಟೋರಿಯಂ ನಡೆತಂಡ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಡಾಕ್ಟರ್ ಹರ್ಷ ಹಾಲಹಳ್ಳಿ ಕಾರ್ಯಕ್ರಮ ಉದಿಪನ ಮಲ್ತದ ಪಾತೆರ್ದು ಪದವಿ ಪೂರ್ವ ಬರವು ಕಲ್ಪನಕ್ಲಿನ ಭವಿಷ್ಯದ ಬದುಕುಗು ನಿಘಂಟದ ಮಜಲಾದುಂಡು ಇತ್ತದ ಪಂತದ ಯುಗುಟು ಈ 2 ವರ್ಷ ತಿಕ್ಕುನ ಪ್ರತ್ಯೊಂದು ಅವಕಾಶನು ಎಡ್ಡೆ ರೀತಿಡ್ ಗಳಸೊಂದು ಮಿತ್ತ ಮಟ್ಟದ ಉದ್ದೇಶ ಮುಟ್ಟೊಡೊಂದು ಪಂಡೇರು ದೇರ್ಲಕಟ್ಟೆ KS ಹೆಗ್ಡೆ ವೈದ್ಯಕೀಯ ಅಕಾಡೆಮಿದ ಡೀನ್ ಡಾಕ್ಟರ್ ಸಂದೀಪ್ ರೈ ಮಲ್ಲವಿನ್ನೆರಾದ ಪಾತೆರ್ದು ಇತ್ತದ ಪಂತದ ಲೋಕೊಡು ಬುಡಂದೆ ಪುಣೆವುನ ಬೊಕ್ಕ ಶಿಸ್ತ್ ಗೆಲ್ಮೆದ ಮುಖ್ಯ ಸೂತ್ರಲು ಆದುಂಡು ಪಂಡೇರು ಡಾಕ್ಟರ್ NSAM ಪದವಿ ಪೂರ್ವ ಕಾಲೇಜ್ದ ಪ್ರಿನ್ಸಿಪಾಲರು ಡಾಕ್ಟರ್ ನವೀನ್ ಶೆಟ್ಟಿ ಕೆ ಕಾರ್ಯಕ್ರಮದ ಗುರ್ಕಾರ್ಮೆ ವಹಿಸಿದ ಪಾತೆರ್ದು ನಿಟ್ಟೆ ಸಂಸ್ಥೆದ ಅಡಿಟ್ಟು 43 ಬರವು ಸಂಸ್ಥೆಲು ಉಂಡು ಸುಮಾರು 29,000 ಜನ ಬರವು ಕಲ್ಪನಕುಲು ಉಳ್ಳೇರು ನೇಪಾಳದ ಇತ್ತದ ಪ್ರಧಾನಮಂತ್ರಿ ಪಾಲನ್ ಶಾ ಬೆಂಗಳೂರದ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ದ ಪರ ವಿದ್ಯಾರ್ಥಿಯಿಂದ ಪಂಡೇರು ಬರವು ಕಲ್ಪರೆ ನಿಟ್ಟೆ ಸಂಸ್ಥೆನ ಅಜತೊನ್ನೆಕ್ ಮೆಚ್ಚುಗೆ ತೆರಿಪಾದು ಪೊಸ ಬ್ಯಾಚ್ದ ಮಾತ್ರೆಗಳ ಎಡ್ಡೆಪ ಬಯಕೇರು ಒತ್ತು ಪ್ರಿನ್ಸಿಪಾಲರ್ ಅನ್ನಪೂರ್ಣ ನಾಯಕ್ ಉಪನ್ಯಾಸಕರು ಶರತ್ NK ಲೀಸ್ಡ್ ಪಾಲ್ದೆತೊಂಡೆರು Things have become kind of competitive. It's always been so, but every year we get a sense that the level of competition is increased, and social media doesn't help in any way. It only amplifies these anxieties and amplifies these insecurities. But let's kind of reimagine this. Let's kind of reframe this on this occasion. Students, let's not think of this as a 2-year jail sentence. It's not a 2-year punishment or a 2-year tapas that you to do for the future good. So this is something that each of you can achieve. If you look at what the founder did at that time, his photo is here, what he has achieved in his lifetime is something that you all should dream. Don't stop your dreams. You dream about something in the daytime, you dream in your sleep, you get up, keep it in your vision so that you can try to achieve it. If you think you want to be a doctor, you have to start thinking today that I would like to be a doctor. You might have seen Palan Shah, the recent Prime Minister of Nepal, is our alumni. 2016 to 2018, he has studied at Nitte Engineering College at Bangalore, and now he is the present Prime Minister of Nepal. That's what I wanted to see each and every students to do well in their academic career, particularly in our institutions. ಜೋಕುಲು ಬುಡಂದೆ ಪುಣೆಂಡ ಸಮಾಜುಡು ದುಂಬಗ್ ಮಲ್ಲ ಜನ ಆವಲಿಂದು ಮೀನುಗಾರಿಕೆ ಇಲಾಖೆದ ಒತ್ತು ನಿರ್ದೇಶಕಿ ರೇವತಿ ಪಂತೆರು ಕುಡ್ಲಾ ಬಂದರ ದಕ್ಷಿಣ ದಕ್ಕೆಡ್ ಧರ್ಮದ ಬೂಕುಪಟ್ಟಣ ಕಾರ್ಯಕ್ರಮ ಅರ್ಪಾತಿರಿಯರು ಕುಡ್ಲಾ ಬಂದರು ದಕ್ಷಿಣ ದಕ್ಕೆ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರನ್ನ ಪ್ರಾಥಮಿಕ ಸಹಕಾರಿ ಸಂಘದ ಸಂದುನ ಬರವು ಕಲ್ಪನಕ್ಲೆಗು ಧರ್ಮಗೂ ಬೂಕುಪಟ್ಟಣ ಕಾರ್ಯಕ್ರಮ ಬಹರ್ ಏನೂರ್ ಸಭಾಂಗಣುಡು ನಡೆತಂಡ ಸಂಘದ ಸಲಹೆಗಾರರು ಮೊಹಮ್ಮದ್ ಮುಸ್ತಫಾ ಮಲಾರ್ ಹರೇಕಳ ಸುರುತಪಾತೆರ ಪಂಡೆರು
ಮೀನುಗಾರಿಕೆ ಇಲಾಖೆದ ಒತ್ತು ನಿರ್ದೇಶಕಿ ರೇವತಿ ಪಣವಕಾಸದ ಪಿರ ಉರಿದಿನ ಕುಟುಂಬಲಿನ ಸಾರ ಜೋಕ್ಲಿಗ್ ಬರವ ಕಲ್ಪರ ಸಾಯಾಪನ ಬೂಕ್ಲೆನ್ ಪಟ್ಟಿಯರು ರೇವತಿ ಪಾತಿರ್ದು ಸಮಾಜದ ಪ್ರತಿಯೊರಿಲ ಕಷ್ಟೋಡು ಬರವ ಕಲ್ತದು ಮಲ್ಲ ಜನ ಆತಿರು ಅಂಚನೆ ಜೋಕುಲು ಬುಡಂದೆ ಪುಣೆಂಡ ದುಂಬಗ್ ಮಲ್ಲ ಜನ ಆವುಲಿಂದ ಪಂಡೆರು. ದೈಹಿಕ ಶಿಕ್ಷಣ ಶಿಕ್ಷಕರಿನ ಸಂಘದ ರಾಜ್ಯ ಪ್ರಧಾನ ಕಾರ್ಯಂತಿರು ತ್ಯಾಗಂ ಹರೆಕಳ ಮಲ್ಲಬಿನ್ನರಾದಿತ್ಯರು. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರಿನ ಪ್ರಾಥಮಿಕ ಸಹಕಾರಿ ಸಂಘದ ಗುರ್ಕಾರರು ಜೆ ಮೊಹಮ್ಮದ್ ಇಸಾಕ್ ಗುರ್ಕಾನ್ ವಹಿಸದಿದ್ದರು. ಸಂಘದ ಒತ್ತು ಗುರ್ಕಾರರು ಅಹಮದ್ ಬಾವಾ ಬಜಾಲ್, ನಿರ್ದೇಶಕರ ಐನಬಿ ಇಬ್ರಾಹಿಂ ಖಲೀಲ್, ಎಸ್ಎಂ ಇಬ್ರಾಹಿಂ, ಮೊಹಮ್ಮದ್ ಆಶ್ರಫ್ ಕಾರ್ಯಕ್ರಮಟ್ಟಿದ್ದರು. 25ನೇ ವರ್ಷಕ್ಕೆ ಕಾಲಿಡುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಕಳೆದ 24 ವರ್ಷದಿಂದಲೂ ಕೂಡ ಆರಂಭದಿಂದಲೂ ಕೂಡ ನಾವು ಸಂಘದಿಂದ ಬಂದಂಥ ಲಾಭದಿಂದ ಸಣ್ಣ ಸಣ್ಣ ಉಪಕಾರಗಳನ್ನು ಮಾಡ್ತಾ ಬಂದು ಪ್ರಸ್ತುತ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣೆ, ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಘದಲ್ಲಿ ಉಳಿದಂಥ ಉಪಕಾರ ನಿಧಿಯಿಂದ ಸುಮಾರು 35 ಲಕ್ಷದಷ್ಟು ರೂಪಾಯಿಯ ನಾವು ಆಹಾರ ಕಿಟ್ಟನ್ನು ಕೂಡ ವಿತರಿಸಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತಾ ಇದ್ದೇನೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಿಮಗೆ ಶಕ್ತಿ ಕೊಡಲಿ. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ನಿಮಗೆ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಸಮಾಜಮುಖಿ ಕಾರ್ಯಕ್ರಮ ಆಗಲಿಕ್ಕೆ ದೇವರು ಖಂಡಿತ ನಿಮಗೆ ಆಶೀರ್ವಾದ ಮಾಡಿ ಲಾಭದ ಕೊಂಡ್ತಾನೆ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಆಶಿಸ್ತೇನೆ. ಮತ್ತು ಉಳಿದಂತಹ ಮಕ್ಕಳಿಗೆ ಹೇಳೋದೇನೆಂದರೆ, ನಮಗೆಲ್ಲ ಗೊತ್ತಿದೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರೋರು ಎಲ್ಲರೂ ಕೂಡ ಕಷ್ಟಪಟ್ಟು ಓದಿ ಮುಂದೆ ಬಂದಿರೋರೆ. ಸೊ ಯಾರು ನಾನು ಹೇಳೋದಂದರೆ, ಕಷ್ಟಪಟ್ಟು ಓದಂಥ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಮುಂದೆ ಬರ್ತಾರೆ, ಸಮಾಜಕ್ಕೆ ಒಳ್ಳೆಯದೇ ಆಗ್ತದೆ ಅಂತ ಹೇಳ್ತೀನಿ. ನಾವೇನು ಸಮಾಜದಿಂದ ಪಡೆದುಕೊಂಡಿದ್ದೇವೋ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಇವತ್ತು ದೊಡ್ಡ ಕಟ್ಟಡ ಇದೆ, ಇದರ ಹಿಂದೆ ಕಷ್ಟ ಎಷ್ಟು ಪಟ್ಟಿರ್ಬೋದು ಅಲ್ಲ ಇಸಾಕ್ರವರು, ಅವರ ಇಡೀ ಟೀಮ್ ಇದೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಅವರ ಮುಖಗಳು ನೋಡಿ. ಇವತ್ತು ಅವರು ಖುಷಿ ಪಡ್ತಾರೆ ಅಂತಂದರೆ, ಕಳೆದ 24 ವರ್ಷಗಳ ಹಿಂದೆ ಅವರು ಪಟ್ಟಂಥ ಶ್ರಮ, ಅದಕ್ಕೆ ವಿನಿಯೋಗಿಸಿದಂಥ ಹಣ, ಅವರ ಸಮಯ ಎಲ್ಲವನ್ನು ವ್ಯರ್ಥ ಮಾಡಿ ಇವತ್ತು ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿ ಕಳೆದ ವರ್ಷ ಲೋಕಾರ್ಪಣೆ ಆಗಿದೆ. ರಾಜ್ಯದ ದುಮ್ಮದ ಮಂತ್ರಿ ಕೃಷ್ಣ ಜೆ ಪಾಲಿಮಾರ್ರಿಗೆ ಬಾರಿ ಮುಟ್ಟದಾರ ಆದಿತ್ತದ ವಿಕಾಸ್ ಎಜುಕೇಷನ್ ಟ್ರಸ್ಟ್ದ ಸಂಚಾಲಕರಾದ ಶ್ರೀ ಗುರುವನ ದುರ್ಗಾ ಕ್ಷೇತ್ರದ ಗುರ್ಕಾರ್ಯರಾದ ಕಾರ್ಯಮಲ್ತದುಪ್ಪನ ಜೆ ಕೊರಗಪ್ಪ ಮೇರೆಗೂ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆದಾನಿ ರಾಜ್ಯಪಾಲರು ಅಬ್ದುಲ್ ನಜೀರ್ ತಮ್ಮನದ ಮರ್ಯಾದೆ ಮಲ್ತಿರು. ರಿಯಲ್ ಎಸ್ಟೇಟ್ ಸಂಸ್ಥೆ ಲ್ಯಾಂಡಿಂಗ್ಸ್ದ ಯಜಮಾನರು ದುಂಬದ ಮಂತ್ರಿ ಕೃಷ್ಣ ಜಿ ಪಾಲೆಮಾರ್ ದುಂಬಾಳ್ತೇಡು ಕುಡ್ಲದ ಮೇರಿ ಹಿಲಿಡ್ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಸೇರಿದು 4 ಸಭಾಂಗಣ ಲೋಕಾರ್ಪಣೆ ಮಲ್ತಿನ ಲೇಸಿಡು ಕೃಷ್ಣ ಜೆ ಪಾಲೆಮಾರಿನ ಬಾರಿ ಮುಟ್ಟದಾರ ಜೆ ಕೊರಗಪ್ಪ ಮೇರೆಗೂ ಆಂಧ್ರ ಪ್ರದೇಶದ ರಾಜ್ಯಪಾಲರು ದುಂಬದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಸ್ ಅಬ್ದುಲ್ ನಜೀರ್ ಸೇವಾ ತ್ರಿವಿಕ್ರಮ ಬಿರುದು ಕೊಡ್ದು ಮೆಚ್ಚುಗೆದ ತಮ್ಮನದ ಮರ್ಯಾದೆ ಮಲ್ತಿರು. ದೇರಿಬೆಳ್ ಕೊಂಚಾಡಿದ ವಿದ್ಯಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆದ ಸಂಚಾಲಕರು ವಿಕಾಸ್ ಎಜುಕೇಷನ್ ಟ್ರಸ್ಟ್ ಸಂಚಾಲಕರಾದ ಕಡೆಕಾರ್ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಟ್ರಸ್ಟಿಯಾದ ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಕಾರ್ಯಂತೆರು ಬುಕ್ಕ ಟ್ರಸ್ಟಿಯಾದ ಒವ್ವೆ ಫಲ ಬಯಕಂತೆ ಕೃಷ್ಣ ಜೆ ಪಾಲೆಮಾರ್ರಿಗೂ ಪುಗೇಲು ಕೊಡ್ದು ಸೇವೆ ಸಂದಾಯಿನ ಧಾರ್ಮಿಕ ನಾಯಕರಾದುಲ್ಲೇರು ಜೆ ಕೊರಗಪ್ಪ ಲೇಸಡು ಕೃಷ್ಣ ಜೆ ಪಾಲೆಮಾರ್ ಗುರ್ಕಾರ್ಮೆ ವಹಿಸದಿದ್ದರು. ಕೇಂದ್ರದ ರೈಲ್ವೆ ರಾಜ್ಯ ಮಂತ್ರಿ ವಿ ಸೋಮಣ್ಣ, ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರಾಯನ ಮನಾಥ ಕೋಟ್ಯಾನ್, ಐವನ್ ಡಿಸೋಜಾ, ಡಾಕ್ಟರ್ ಭರತ್ ಶೆಟ್ಟಿ, ಕರಾವಳಿ ಬುಕ್ಕ ರಾಜಮಟ್ಟದ ನಾಯಕರು ಇಲ್ಲೇ ಸಿಡಿತೇರು. ಕದ್ರಾ ನವನೀತ ಶೆಟ್ಟಿ ಕೊರಗಪ್ಪರಿನ ಬಗೆಟು ಮೆಚ್ಚುಗೆದ ಭಾಷಣ ಮಲ್ತೇರು. ವಿಕಾಸ್ ಎಜುಕೇಷನ್ ಟ್ರಸ್ಟ್ ಒತ್ತು ಗುರ್ಕಾರ್ಯರು ಪ್ರದೀಪ್ ಪಾಲೆಮಾರ್, ಟ್ರಸ್ಟಿಲೈನ ಪ್ರಸನ್ನ ಪಾಲೆಮಾರ್, ಜೆಕೆ ರಾವ್, ಸಂತೋಷ್ ಪಾಲೆಮಾರ್, ಸೂರಜ್ ಕಲ್ಯ, ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಈ ಪೊರ್ತೊಡಿತ್ತೇರು. ಭಗವದ್ಗೀತೆದ ಸಂದೇಶದಂಚ ನಡತಂದ ಬದುಕು ಸಾರ್ಥಕ ಆಪಣೊಂದು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದ್ಯರ ಪಂತಿರು ಕುಡ್ಲದ ಕದ್ರಾ ಕಂಬಳ ಮಂಜು ಪ್ರಸಾದ ಇಲ್ಲಡು ಗೀತಾ ದಿಗ್ವಿಜಯ ಗುರುಕ್ಲೆಗೆ ಮೆಚ್ಚುಗೆ ಸಂದಾಯಿತ ಕಾರ್ಯಕ್ರಮಟು 6 ಆಶೀರ್ವಚನ ಕೊರಿಯರು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ಕದ್ರಾ ಕಂಬಳ ಮಲ್ಲಿಕಾ ಬಡಾವಣೆದ ಮಂಜು ಪ್ರಸಾದ ಇಲ್ಲಡ್ ಗೀತಾ ದಿಗ್ವಿಜಯ ಕಾರ್ಯಕ್ರಮದಲ್ಲಿ ಕೊಡು ಭಗವದ್ಗೀತೆ ಬಾಯ್ಪಾಠ ಪನ್ಪನ ಬೊಕ್ಕ ಗುರುಕ್ಲೆಗು ಮೆಚ್ಚುಗೆದಲ್ಲಿ ಐತಾರ ನಡೆತಂಡ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಭಗವದ್ಗೀತೆ ನಮ್ಮ ಬದುಕಿಗೂ ಮಾರ್ಗದರ್ಶಕ ಗ್ರಂಥ ಆದಿತದ ಒಯ್ಕ ಗುಮನ ಕೋರುಡು ತೆರಿಪಾದಂಡ
ಭಗವದ್ಗೀತೆದ ಸಂದೇಶದಂಚ ನಡತಂಡ ಬದುಕು ಸಾರ್ಥಕಾಯರುಂಡು ಎಂದು ಪಂಡರು. ಭಗವದ್ಗೀತೆ ಕಲ್ಪವನಕ್ಲಿಗ್ ಕಲ್ಕುರ ಭಗವದ್ಗೀತೆ ಸಿರಿ ಪುರಸ್ಕಾರ ಬೊಕ ಬಾಯ್ಪಾಠ ಮಲ್ತಿನಕ್ಲಿಗ್ ಮರ್ಯಾದಿ ಸಂದೈತ ಮಲ್ತೇರು. ಸುಧಾಕರ್ರಾವ್ ಪೇಜಾವರ, ಪ್ರಭಾಕರ್ರಾವ್ ಪೇಜಾವರ, ಪೂರ್ಣಿಮಾರಾವ್ ಪೇಜಾವರ, ಜನಾರ್ದನ ಹಂದೆ ಕಾರ್ಯಕ್ರಮ ಪಾಲ್ಗೊಂಡರು. ಪರ್ಯಾಯದ ಅಥವಾ ಲಕ್ಷಕೋಟಿ ಗೀತೆಯ ಒಂದು ಸಂಭ್ರಮ ಬಹುಶಃ ಸಿರೆಗಂಧವನ್ನು ತೇದಷ್ಟು ಅದು ಪರಿಮಳ ವಿಸ್ತರಿಸ್ತಾ ಇರ್ತದಂತೆ. ಹಾಗೆ ಗೀತೆಯನ್ನು ಹೇಳಿದಷ್ಟು ಇಡೀ ವಿಶ್ವಕ್ಕೆ ಅದರ ಸಂಭ್ರಮವನ್ನು ಪಸರಿಸಿದರು. ನಾನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದು ಅಂತ ಹೇಳಿದರೆ, ದಿನನಿತ್ಯ ರಾಜಾಂಗಣದಲ್ಲೋ ಮಧ್ವಾಂಗಣದಲ್ಲೋ ಮಧ್ವ ಮಂಟಪದಲ್ಲೋ ಒಳಗಡೆಯಲ್ಲಿ ಇದು ದೇವರ ಎದುರಿನಲ್ಲಿಯೋ ಎಲ್ಲೆಲ್ಲಿಯೂ ಇಲ್ಲ, ಕನಕ ಮಂಟಪದ ಪಕ್ಕದಲ್ಲಿ ಭಜನೆಯ ಮಂಟಪದಲ್ಲೂ ಎಲ್ಲೆಲ್ಲೂ ಗೀತೆ 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 ಭಗವದ್ಗೀತೆಯ ಸಂಭ್ರಮ. ಅದು ಪ್ರಧಾನಮಂತ್ರಿಗಳೇ ಬರಬೇಕಾಯಿತು. ಕೃಷ್ಣ ತರಿಸಿಕೊಂಡು ಅವರು ಹೇಳಿದಂಥ ಮಾತು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಅದೆಲ್ಲ ಆರಂಭವಾಗಿ ಆವಾಗ ಅವರ ಕನಸು ಅದು ಸಾಕ್ಷಾತ್ಕಾರವಾಯಿತು. ಏನು? ರಾಮ ಮಂದಿರದ ಮುಖಾಂತರ. ಅಂದರೆ ಸನಾತನ ಸಂಸ್ಕೃತಿಯ ಪುನರುತ್ಥಾನ. ಇವತ್ತು ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಆ ಪ್ರಜ್ವಲತೆ ಕೋಟಿಕಂಠ ಗೀತಾ ವ್ಯವಸ್ಥೆ ಮುಖಾಂತರ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಮುಂದಾಳುತ್ವದಲ್ಲಿ ಆದದ್ದು. ಇದು ನಾವೆಲ್ಲ ಸಂಭ್ರಮಿಸುವ ವಿಚಾರ ಅಂತ ಆ ಒಂದು ಸಂಕಲ್ಪವನ್ನು ಕೇಳುವಾಗ ಬಾಯಲ್ಲಿ ಮಾತು ಬರುವುದಿಲ್ಲ. ಇಡೀ ಸಂಸಾರವೇ, ಇಡೀ ಜೀವನವೇ ಒಂದು ಎಮರ್ಜೆನ್ಸಿ ಇದ್ದ ಹಾಗೆ. ಪ್ರತಿಯೊಬ್ಬರ ಜೀವನವೂ ಕೂಡ ಎಮರ್ಜೆನ್ಸಿಯಲ್ಲಿ ನಾವು ಹೇಗಿರಬೇಕು ಅದನ್ನು ಬೋಧಿಸ್ತಾ ಇದೆ ಭಗವದ್ಗೀತೆ. ಯಾರಿಗೆ ಯಾವಾಗ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು ಎಂಬುದಕ್ಕೆ ಭಗವದ್ಗೀತೆ ಒಂದು ಮಾರ್ಗದರ್ಶಕ ಗ್ರಂಥವಾಗಿದೆ. ನಾವು ಯಾವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅದನ್ನು ನೋಡಿ ನಾವು ಜೀವನವನ್ನು ನಡೆಸಬೇಕು ಅಂತ ಗೀತೆ ಹೇಳ್ತಾ ಇದೆ. ಇವತ್ತೇನಾಗ್ತಾ ಇದೆ ಅಂದರೆ, ನಮಗೆ ಅನಗತ್ಯವಾದಂಥ ವಿಚಾರಗಳಿಗೆ ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದು ತುಂಬ ಮುಖ್ಯವೋ ಅದನ್ನು ಮರೆತು ಚಿಕ್ಕ ಚಿಕ್ಕ ವಿಷಯಗಳು ಅಥವಾ ಅಪ್ರಸ್ತುತವಾದಂತಹ ವಿಷಯಗಳ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ. ಎಷ್ಟೋ ಸಲ ಒಂದು ದೇಹವನ್ನು ಅಲಂಕಾರ ಮಾಡೋದಕ್ಕೋಸ್ಕರ ಗಂಟೆಗಟ್ಟಲೆ ನಾವು ವ್ಯಯಿಸ್ತೇವೆ. ಒಂದು ಕ್ಷಣದಲ್ಲಿ ಆ ಎಲ್ಲ ಅಲಂಕಾರ ಹೋಗಿಬಿಡ್ತದೆ, ಮತ್ತು ಅದಕ್ಕೆ ಬೆಲೆಯೇ ಇಲ್ಲ. ಆದರೂ ಅದಕ್ಕೆ ಎಷ್ಟು ನಾವು ಗೌರವ, ಎಷ್ಟು ನಮ್ಮ ಎನರ್ಜಿಯನ್ನು ನಾವು ಅದಕ್ಕೆ ಕೊಡ್ತಾ ಇದ್ದೇವೆ. ಪಡುಬಿದ್ರದ ಕಲ್ಲಟ್ಟೆ ಜಾರಂದಾಯ ಬಂಟ ದೈವಸ್ಥಾನುಡು ವರ್ಷದ ನೇಮ ಶನಿವಾರ ನಡೆತಂಡ. ಕಲ್ಲಟ್ಟೆ ಜಾರಂದಾಯ ಸೇವಾ ಸಮಿತಿದಗಳು, ಯುವಕ ವೃಂದ, ಮಹಿಳಾ ಸಮಿತಿದಗಳು, ಊರ ಪರವರ ಭಕ್ತರು ಈ ಪುರ್ತುಡಿತ್ತರು. ಕರಾವಳಿ ಕರ್ನಾಟಕದ ಭೂತಾರಾಧನೆಲಿಡ ವರ್ಷಾದಿ ಕಾಲಾದಿ ಕೋಲನೇಮ ದೈವಲಿಗ ಕೊರ್ಪನ ವಿಶೇಷ ಸೇವೆಲು ಪ್ರತಿಷ್ಠೆ ಕಲಶಾಭಿಷೇಕ ಇಂಚಿತ್ತಿನ ಮಾತ ಪತ್ತನಾಜಗಾನಗ ಅಕೇರಿಯ ಒಂದುಂಡು. ದೈವಾರಾಧನೆಡ ಪಿರಾಕದ ಕಾಲೊಡ್ದಿಂಚಿ ನಮ್ಮುಂತು ಬೈದಿನ ಧರ್ಮ ದೈವಲಿಗ ಸಂಕ್ರಾಂತಿದ ತಂಬಿಲ ಬುಡುಂಡ ವಿಶೇಷ ಆರಾಧನೆಲು ವರ್ಷ ಇಡೀ ನಡಪಾವಂದೆ ಪತ್ತನಾಜದ ಪರ್ವದ ಒಟ್ಟುಗೂ ಅಕೇರಿ ಆಪುಂಡು. ಒಡಿಪು ಜಿಲ್ಲೆದ ಪಡುಬಿದ್ರೆದ ಕಲ್ಲಟ್ಟೆ ಜಾರಂದಾಯ ಬಂಟ ದೈವಸ್ಥಾನದ ವರ್ಷಾದ ನೇಮ ಬೇಸೆ ಎನ್ಮ ಪೋಪುನಾನಿ ಶನಿವಾರ ಅಟ್ಟಣೆ ಆದಿತ್ತಂಡ. ಕಾಂಡೆ ದೊಂಪಮೂರ್ತಾದ ಬಯ್ಯಗ್ ಭಂಡಾರ ಎರ್ದು ರಾತ್ರಿ ಜಾರಂದಾಯ ಬಂಟೆರ್ನ ನೇಮ ಗರ್ದಡೆ ನಡೆತಂಡ. ಕಲ್ಲಟ್ಟೆ ಜಾರಂದಾಯ ಬಂಟ ದೈವಸ್ಥಾನದ ಆಡಳಿತದಕ್ಕಲು, ಕಲ್ಲಟ್ಟೆ ಜಾರಂದಾಯ ಸೇವಾ ಸಮಿತಿದಕ್ಕಲು, ಜಾರಂದಾಯ ಯುವಕ ವೃಂದದಕ್ಕಲು, ಮಹಿಳಾ ಮಂಡಳಿದಕ್ಕಲು, ಊರ ಪರವೂರ ಭಕ್ತರು ನೇಮ ತೋದು ದೈವಲಿನ ಇಂಬು ನಟ್ಟೊಂದು ಬೂಲ್ಯದೆ ತೊಂಡೇರು.
ನೂತನೇ ವರ್ಷದ ಗೌಜಿಡುಪ್ಪುನ ಕುಡ್ಲ ಎಯ್ಯಾಡಿ ಕೆಪಿಟಿ ಕೈತಲ್ದ ಶ್ರೀರಾಮ ಭಜನಾ ಮಂದಿರಡು ಪ್ರತಿಷ್ಠಾ ವರ್ಧಂತಿ ಉಚ್ಚಯ ಬೊಕ್ಕ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಡಪಾದಿರು. ನೂತನೇ ವರ್ಷದ ಗೌಜಿಡುಪ್ಪುನ ಕುಡ್ಲ ಎಯ್ಯಾಡಿ ಕೆಪಿಟಿ ಕೈತಲ್ದ ಶ್ರೀರಾಮ ಭಜನಾ ಮಂದಿರಡು ಪ್ರತಿಷ್ಠಾ ವರ್ಧಂತಿ ಉಚ್ಚಯ ಬೊಕ್ಕ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಅಟ್ಟಣೆ ಮಲ್ತದಿತ್ತೇರು. ಮದುವೆ ಪೊರ್ತುಡು ಶ್ರೀರಾಮ ಭಜನಾ ಮಂದಿರದ ಗುರ್ತಮೋರ ಬಿಡುಗಡೆ ಮಲ್ತೇರು. ಶ್ರೀರಾಮ ಮಂದಿರ ಕೆಪಿಟಿ ಪನ್ಪುನ ಪುದರ್ದ ಒಟ್ಟುಗು ಶ್ರೀರಾಮ ಮಂದಿರದ ಮಾತಾ ಕಾರ್ಯಕ್ರಮಲಿನ ವಿವರ ನನಮಿತ್ತಗ ಯೂಟ್ಯೂಬ್ ಫೇಸ್ಬುಕ್ ಬೊಕ್ಕ ಇನ್ಸ್ಟಾಗ್ರಾಮ್ ಪೇಜ್ಡ್ ಲೋಕದ ಮಾತಾ ಕಡಿಟ್ಲ ಸಾಮಾಜಿಕ ಜಾಲತಾಣುಡು ತುವ್ಯರ ತಿಕ್ಕೊಂಡು ಕಾರ್ಯಕ್ರಮ ಟು ದೈಜಿ ವರ್ಲ್ಡ್ ಚಾನೆಲ್ದ ವಾಲ್ಟರ್ ನಂದಳಿಕೆ ಪಾತಿರ್ದು ಶ್ರೀರಾಮದೇವಿರು ಒಂಜೇ ಜಾತಿ ಧರ್ಮಗೂ ಮಾತ್ರ ಒಪ್ಪುನ ದೇವಿರತ್ ಶ್ರೀರಾಮನ ಆದರ್ಶ ಸರ್ವ ಧರ್ಮದಕ್ಲೆಗ್ಲ ಲಗಾವಾಪುಣೊಂದು ಪಂಡೇರು. ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಮಲ್ಲ ಬಿನ್ನೆರಾದ ಪಾತಿರ್ದು ನೂತನೇ ವರ್ಷದ ಲೆಕ್ಕೊಡು ಮಲ್ಪನ ಕಾರ್ಯಕ್ರಮ ಟು ನಮ್ಮ ಮತ ಪಾಲ್ದೆತ್ತು ನಾವು ನಮ್ಮ ಯೋಗ ಭಾಗ್ಯ ಒಂದು ಶ್ರೀರಾಮದೇವಿರನ ಕೃಪೆ ಎಂದು ಪಂಡೇರು. ಶ್ರೀರಾಮ ಭಜನಾ ಮಂದಿರದ ಗುರ್ಕಾರ್ಯರು ಕಮಲಾಕ್ಷ ಬಂಗೇರ ಕೊಪ್ಪಲಕಾಡು ಗುರ್ಕಾರ್ಮ ವಹಿಸುದಿತ್ತರು. ಆರ್ ಪಾತಿರ್ದು ನೂತನೇ ವರ್ಷದ ಕಾರ್ಯಕ್ರಮನು ಮಾತಿರ್ಲ ಸೇರ್ದು ಪೊರ್ಲು ಮಲ್ತು ಕೊರುಡುಂದು ಕೇನೊಂಡಿರು. ಮಾನಸ ಎಕೆ ಜಯರಾಮ್ ಮೋಹನ್ ಎಯ್ಯಾಡಿ ತುಳಸಿದಾಸ್ ಉರ್ವ ಸುಚರಿತಾ ಶಿವಾನಂದ ಕಾರ್ಯಕ್ರಮ ಇತ್ತರು. ಶ್ರೀರಾಮ ಭಜನಾ ಮಂದಿರದ ಪದಾಧಿಕಾರಿಗಳು ಸರ್ವ ಸದಸ್ಯರು ಬೊಕ್ಕ ಭಕ್ತರು ಈ ಪೊರ್ತುಡಿತ್ತರು. ಸೊ ಈ ಕಾರ್ಯಕ್ರಮಕ್ಕೂ ಏನನ್ ಲೆತ್ತದ ಆದಿತಿ ಮಲ್ತಿನೆಕ್ ನಿಕ್ಲಿಕ್ ಮಸ್ತ್ ಯಾನ್ ದೇವರ ಎಡ್ಡೆ ಮಲ್ಪಡ್ ಪನ್ನೊಂದುಲ್ಲೆ ಬೊಕ್ಕ ಈ ವರ್ಷದ ಈ ಕಾರ್ಯಕ್ರಮ ಕಾರ್ಯಕ್ರಮ ಎಂಚಿನ ನಡಪರೆ ಉಂಡು ಖಂಡಿತವಾದ ಬಾರಿ ಸೋಕುಡು ಸುಗಮವಾದ ಆಪುಂಡು ದಾಲ ತೊಂದರೆ ಇಜ್ಜಿ ಮೇರ್ನ ಒಂಜಿ ಟೆನ್ಷನ್ ಬಂಡೇರ ಅವು ಎಂಗುಲು ಬೊಲ್ಲಿದ ಒಂಜಿ ಪ್ಲಾನ್ ಮಲ್ದಿತ್ತ ಅಪಗ 85,000 ಐತೆ ನಿತ್ಯ 3 ಲಕ್ಷ ಆತನ ಮಣದು ದಾಲ ತೊಂದರೆ ಇಜ್ಜಿ ಖಂಡಿತವಾದ ನಿಕಲು ಎಂಚಿನ ಎನ್ನದಾರು ಎಂಚಿನ ಪ್ಲಾನ್ ಮಲ್ದಾರು ಅವು ಖಂಡಿತವಾದ ನೆರವೇರುಂಡು ಬೊಕ್ಕ ಇಡೀ ವರ್ಷದ ಕಾರ್ಯಕ್ರಮ ಯಶಸ್ವಿ ಆಪುಂಡು. ಒಂದು 100ನೇ ವರ್ಷ ಬರ್ಪೇನು ಮಸ್ತ್ ಸಮಯ ಬೊಕ್ಕ 100 ಕರಿಯೋಡು ಒಂದು ಎಂಕಲ್ನ ಯೋಗ ಭಾಗ್ಯ ಬಂದೆ ನೋಡು ಎಂಕಲ್ ಮಾತಿರಲ್ಲ ಈ 100ನೇ ವರ್ಷದ ಕಾರ್ಯಕ್ರಮಕ್ಕೆ ಪಾಲ್ಗೆತ ಅವಕಾಶ ಆ ರಾಮದೇವರ ಎಂಕಲಿಗೆ ಅವಕಾಶ ಮಂತು ಕೊಡ್ತೇನೆ. ದೇಪಂಡ ನಮ್ಮ ಹಿರಿಯರ್ ನಕಲ್ ಪಾಡ್ದಿನ ಫಸ್ಟ್ 4 ಜನರೇಷನ್ ಪೋತುಂಡು ಏರೆಗ್ಲ 100ನೇ ವರ್ಷದಕ್ಕೆ ನಮ್ಮ ಈ ಎತ್ತು ಜನ ಕುಲ್ದಾನ ಬೊಕ್ಕ ಈ ಮಂದಿರ ಸುತ್ತವಲ್ಲ ಇಂದ ಎಂಕಲ್ನ ಯೋಗ ಭಾಗ್ಯ ನೋಡು ರಾಮದೇವರನ್ನ ಎಂಕಲೆ 100ನೇ ವರ್ಷದ ಆಚರಣೆ ಮನ್ಪು ನಂಚಿನ ಅವಕಾಶ ಕೊಡ್ತೇನೆ. ಈ 100ನೇ ವರ್ಷದ ಕಾರ್ಯಕ್ರಮ ಇಂಚೆ ಆವಡ್ ಬಂದ ಅನ್ನಾಗ ಅಧ್ಯಕ್ಷರು ವಾತಾರ ಎನ್ನದೇರ ಕಾರ್ಯಂತರದಾದ ಎನ್ನದೇರ ಅತ್ತ ಟೀಮ್ದ ಇಡೀ ವರ್ಗದಾದ ಎನ್ನದೇರ ಆ ದೇವರವೇನ ಅತೇ ಪೊರ್ಲು ಮನ್ಪ ಪನ್ಪಿನ ವಿಶ್ವಾಸ ಇಂಕೊಂಡು ಶ್ರೀ ಅಮೃತಾನಂದಮಯಿ ಅಮ್ಮ ಮೇ 28 ಬೊಕ್ಕ 21 ಕುಡ್ಲಡುಪ್ಪೇರು. ಬೋಳೂರು ಅಮೃತಾನಂದಮಯಿ ಮಠದ ಬ್ರಹ್ಮಸ್ಥಾನಂ ಮಲ್ಲ ಉಚ್ಚಯ ಅಮೃತ ಸಂಗಮ 2026 ಜೀವನೋಲ್ಲಾಸದ ಸಂಭ್ರಮಾಚರಣೆಡು ಪಾಲ್ತನ್ ವಿರುಂದು ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಕುಡ್ಲದ ಪದಾಧಿಕಾರಿಗಳು ಸುದ್ದಿ ಕುಟ್ಟೋಡು ತೆರಿಪಾದರು. ಕುಡ್ಲ ಬೋಳೂರದ ಶ್ರೀಮಾತಾ ಅಮೃತಾನಂದಮಯಿ ಮಠದ ನಿಲೆಟ್ ಮೇ 28 ನಡಪನ ಜೀವನೋಲ್ಲಾಸದ ಸಂಭ್ರಮಾಚರಣೆ ಬ್ರಹ್ಮಸ್ಥಾನಂ ಮಹೋತ್ಸವ ಅಮೃತ ಸಂಗಮ 2026 ಶ್ರೀಮಾತಾ ಅಮೃತಾನಂದಮಯಿ ಅಮ್ಮ ಪಾಲ್ದೆತ್ತನ್ವೇರು. ಈ ಬಗೆಟ್ ಶ್ರೀಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಕುಡ್ಲದ ಪದಾಧಿಕಾರಿಗಳು ಸೋಮವಾರ ಬೋಳೂರು ಅಮೃತಾನಂದಮಯಿ ಮಠಟ್ಟು ನಡಪಾಯಿನ ಸುದ್ದಿ ಕುಟ್ಟೋಡು ಮಾಹಿತಿ ಕೊರಿಯರು. ಕುಡ್ಲದ ಅಮ್ಮನ ಭಕ್ತರ್ನ ಬಗೆಟ್ ಅಮ್ಮಗ ಬಾರಿ ಮೋಗೆ ಅವೇ ಕಾರಣುಡಾರು ಕರ್ನಾಟಕಡು ಒಂಜಿ ಜಾಗೆ ಕುಡ್ಲನ ಅಜತಿನವು ವಿಶೇಷ ಆದುಂಡು. 7 ವರ್ಷದ ಬೊಕ್ಕ ಕುಡ್ಲಗ್ ಬರ್ಪನಾರೆ ನೆದುಕೊಂಡರೆ ಮಾತಾ ರೀತಿಡ್ಲ ಭಕ್ತರು ಸಜ್ಜಾ ಒಂದುಲ್ಲೇರು. 25ನೇ ವರ್ಷದ ಸಂಭ್ರಮಾಚರಣೆ ಪಂಪನ ವಿಶೇಷತೆ ನೀಡಿದವ್ರ ಸಮಾಜಗ ಬೋಡೈನ ಮಾನವೀಯ ಸೇವಾ ಯೋಜನೆಲೆಗೆ ಅಮ್ಮ ಚಾಲನೆ ಕೊಲ್ಪನಂಚ ಪ್ರಯತ್ನ ಮಲ್ಪುಂಡು. 2 ದಿನಲ ಕಾಂಡೆಡ್ದ ರಾತ್ರಿ ಮುಟ್ಟ ಬೋಳೂರು ಅಮೃತ ವಿದ್ಯಾಲಯಂ ಶಾಲೆ ಮೈದಾನುಡು ತರವಾರಿ ಕಾರ್ಯಕ್ರಮಲು ನಡಪರೆ ಉಂಡು ಎಂದು ತಿಳಿಪಾಯರು. ಅಮ್ಮ ಕುಡ್ಲಗ ಬರ್ಪುನ ಬೊಕ್ಕ ಬ್ರಹ್ಮಸ್ಥಾನಂ ಮಲ್ಲ ಉಚ್ಚಯಲೆಕ್ಕೊಡು ಓಂ ಶಿವ ಶಕ್ತೈಕ್ಯ ರೂಪಿಣ್ಯೇ ನಮಃ ಪನ್ಪುನ ಮಂತ್ರದ ಯಜ್ಞಾದಿ ಒಂದುಂಡು. 28 ಕಾಂಡ ಪತ್ತರಿಕ ಸಮಾಜಮುಖಿ ಮಾನವೀಯ ಸೇವಾ ಯೋಜನೆಲಿನ ಉದಿಪ್ಪನ ಮಲ್ಪುಂಡು. ಕೇಂದ್ರ ಸರ್ಕಾರದ ಮಂತ್ರಿ ಪ್ರಹ್ಲಾದ ಜೋಶಿ ಬೊಕ್ಕ ಶ್ರೀಪಾದ ಎಸ್ಒ ನಾಯಕ್ ಮಲ್ಲ ಬಿನ್ನೆರಾದು ಪಾಲ್ದೆತ್ತನ್ವೇರು. ಕರ್ನಾಟಕ ವಿಧಾನಸಭೆತ ಗುರುಕಾರ್ಯರು ಯುಟಿ ಖಾದರ್ ಫರೀದ್, ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ್ ಕಾಮತ್,
ದುಮ್ಮದ ಮಂತ್ರಿ ಪ್ರಮೋದ್ ಮಧ್ವರಾಜ್, ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯಂತರು ರಿತೇಶ್ ಕುಮಾರ್ ಬಿನ್ನಿರಾದ ಪಾಲ್ದೊಂದು ವಿರುದ್ಧ ಸಮಿತಿಯ ಪದಾಧಿಕಾರಿಗಳು ತೆರಿಪಾಯಿರು. ಬ್ರಹ್ಮಸ್ಥಾನುಡು 2 ದಿನల పుల్యకాండే అయిన రెడ్డు ಧಾರ್ಮಿಕ ಕಾರ್ಯలు ಶುರುವಾಪುಂಡು. 21 ಕಾಂಡೆ ಪತ್ತರೇಕ ಅಮ್ಮನ ಸತ್ಸಂಗ ಭಜನೆ, ಧ್ಯಾನ, ವೈಯಕ್ತಿಕ ದರ್ಶನ, ಅಮೃತಾಲಿಂಗನ ನಡಪುಣೊಂದು ತೆರಿಪಾಯಿರು. ಶ್ರೀಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಬೊಕ ಆಯೋಜನಾ ಸಮಿತಿ ಗುರುಕಾರ್ಯರು ಸುರೇಶ್ ಅಮೀನ್, ಸೇವಾ ಸಮಿತಿಯ ಮರ್ಯಾದೆ ಗುರುಕಾರ್ಯರಾದ ಡಾಕ್ಟರ್ ಜೀವರಾಜ್ ಸುರ್ಕೆ, ವಾಮನ್ ಕಾಮತ್, ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಅಮೃತ ಸಂಗಮ ಆಯೋಜನಾ ಸಮಿತಿ ಕಾರ್ಯಂತರು ರಾಮನಾಥ, ಆಯುಧ್ ಕುಡ್ಲಾ ಯುವ ವಿಭಾಗದ ಗುರುಕಾರ್ಯರು ವಕೀಲರಾಯನ ಸ್ವಸ್ತಿ ಶೆಟ್ಟಿ ಸುದ್ದಿ ಕೊಟ್ಟೊಡಿದ್ದರು. ಮೇ 28 ಮತ್ತು ಮೇ 29ಕ್ಕೆ 2 ದಿವಸಗಳ ಕಾಲ ನಮ್ಮ ಮಂಗಳೂರಿನ ಬೋಳೂರಿನಲ್ಲಿರುವಂತಹ ಅಮೃತ ವಿದ್ಯಾಲಯ ಕ್ಯಾಂಪಸ್ನಲ್ಲಿ ಅಮೃತ ಸಂಗಮ ಹಾಗೂ ಬ್ರಹ್ಮಸ್ಥಾನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರುವಂಥವರಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲ. ಎಲ್ಲರೂ ಸಹ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೂ ಅಮ್ಮನವರು ಧಾರ್ಮಿಕವಾಗಿ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಪೂಜೆ ಹಾಗೂ ಹೋಮಗಳು ನಡೀಲಿಕ್ಕುಂಟು. ಇದನ್ನು ನಡೆಸಿಕೊಡುವಂತಹವರು ಬ್ರಹ್ಮಚಾರಿಗಳು ಹಾಗೂ ಅಮೃತಾನಂದಮಯ ಮಠದ ಸ್ವಾಮೀಜಿಗಳು. ಮೇ 28 ಬೆಳಿಗ್ಗೆ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ ಮೇ 28ರಂದು 5:45ಕ್ಕೆ ಲಲಿತ ಸಹಸ್ರನಾಮ ಅರ್ಚನೆಯ ಮೂಲಕ ದೇವಸ್ಥಾನದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. 7:30ಕ್ಕೆ ರಾಹು ದೋಷ ನಿವಾರಣಾ ಪೂಜೆ, 10:30ಕ್ಕೆ ಅಮ್ಮನ ಸತ್ಸಂಗ್, ಭಜನೆ, ಧ್ಯಾನ ಹಾಗೂ ಅಮ್ಮನಿಂದ ವೈಯಕ್ತಿಕ ದರ್ಶನ, ಅಮೃತಾಲಿಂಗನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಬೆಳಿಗ್ಗೆ ಸುಮಾರು 10:30ಕ್ಕೆ ಅಮ್ಮನವರಿಂದ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ಕೇಂದ್ರದ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿಯವರು ಹಾಗೂ ಶ್ರೀಪಾದ್ ನಾಯ್ಕರವರು ಪಾಲ್ಗೊಳ್ಳಲಿದ್ದಾರೆ. ಅಮ್ಮನವರು ಮಂಗಳೂರಿಗೆ ಬರ್ತಾ ಇರುವುದು ಪೂಜೆ, ಹೋಮ, ಹವನ, ಧ್ಯಾನ, ಸತ್ಸಂಗ ಮುಂತಾದ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಅಪ್ಪುಗೆಯ ಸಾಂತ್ವನದ ಮೂಲಕ ನೊಂದ ಸಹಸ್ರಾರು ಜೀವಿಗಳಿಗೆ ಸಾಂತ್ವನವನ್ನು ನೀಡುವಂಥದ್ದು ಒಂದು ಮುಖ್ಯವಾದದ್ದು. ಆಮೇಲೆ ಅವರ ಕಾರ್ಯಕ್ಷೇತ್ರ ಕೇವಲ ಧಾರ್ಮಿಕ ಮಾತ್ರ ಅಲ್ಲ, ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭ್ಯುತ್ಥಾನದ ಕಡೆಗೆ ಕೂಡ ಚಾಚಿದೆ. ಈ ಬ್ರಹ್ಮಸ್ಥಾನದ ಮಹಿಮೆಯನ್ನು ಅಥವಾ ಕಾರಣಿಕವನ್ನು, ಸಾನ್ನಿಧ್ಯವನ್ನು ವೃದ್ಧಿ ಮಾಡುವುದು ಕೂಡ ಅವರ ಭೇಟಿಯ ಮಹತ್ವದ ಉದ್ದೇಶಗಳಲ್ಲಿ ಒಂದು. ಕಾರಣಿಕವನ್ನು ವೃದ್ಧಿ ಮಾಡುವ ಸಲುವಾಗಿ ನಾವು ಈ ಸಾರಿ ಲೇಖನ ಯಜ್ಞವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದು ನಿಗದಿತವಾದ ಅರ್ಜಿ ನಮೂನೆ ಇದೆ. ಭಕ್ತಾದಿಗಳಿಗೆಲ್ಲ ಈಗಾಗಲೇ ಆ ಅರ್ಜಿ ನಮೂನೆಯನ್ನು ವಿತರಿಸಲಾಗಿದೆ. ಆನ್ಲೈನ್ ಮೂಲಕ ಕೂಡ ಅದನ್ನು ಹಂಚಲಾಗಿದೆ ಮತ್ತು ಇಲ್ಲಿಯೂ ಕೂಡ ಫಿಸಿಕಲ್ ಕಾಪಿಯನ್ನು ಭಕ್ತಾದಿಗಳಿಗೆ ಕೊಡಲಾಗ್ತದೆ. ಅದರಲ್ಲಿ ಕನಿಷ್ಠ 20 ಬಾರಿ ಓಂ ಶ್ರೀ ಶಿವಶಕ್ತಿ ಐಕ್ಯ ರೂಪಿಣ್ಯೈ ನಮಃ ಅಂತನ್ನುವ ದೀಕ್ಷಾ ಮಂತ್ರವನ್ನು ಬರೆದು ಬ್ರಹ್ಮಸ್ಥಾನಕ್ಕೆ ಸಲ್ಲಿಸುವಂಥದ್ದು. ಕನಿಷ್ಠ 20 ಮತ್ತು ಗರಿಷ್ಠ ಎಷ್ಟು ಬೇಕಾದರೂ ಅಂದರೆ 5-10 ಸಾವಿರ ಸಂಖ್ಯೆಯಲ್ಲಿಯೂ ಕೂಡ ಅದನ್ನು ಬರಿಬಹುದು. ದುಂಬು ಇಲ್ಲಡ್ದು ಜೋಕ್ಲೇನು ಒಯ್ತೊಂದು ಬತ್ತದು ಬರವು ಕಲ್ಪಾವಂದಿತ್ತೇರು. ಇತ್ತೆ ಮಾಶ್ರೇ ಇಲ್ಲಡೆ ಕಡಪುಣ್ಣ ಸ್ಥಿತಿಗತಿ ಉಂಡುಂದು ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಪಂತೇರು. ಮಾಳ ನರಸಪುಟ್ಟದ ಮಂತ್ರ ದೇವತೆ ಕೊರಗಜ್ಜ ಸನ್ನಿಧಿಡು ದೊಂದಿ ಬಲ್ಪದ ನೇಮದಲ್ಲಿ ಕೊಡು ನಡೆತಿನ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕುರಿಯರು. ಕಾರ್ಲಾ ತಾಲೂಕು ನರ್ಸಬೊಟ್ಟು ಮಾಳಾ ಚೌಕಿದ ಶ್ರೀ ಮಹಾಲಕ್ಷ್ಮಿ ನಿವಾಸುಡು ಮಂತ್ರ ದೇವತೆ ಕೊರಗಜ್ಜ ಸನ್ನಿಧಿ ಇತದು ಶನಿವಾರ ದೊಂದಿ ಬೊಲ್ಪುದ ನೇಮ ಲೆಕ್ಕೊಡು ಧಾರ್ಮಿಕ ಸಭೆ ನಡಪಾಯಿರು. ಗುರುಪ್ರಸಾದ್ ಶೆಟ್ಟಿ ಎದ್ಕೊಂಡಿರು. ಕೆಮಾರ್ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿರು ಇತದು ಮುಣಿಯಾಲ್ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ದ ತಾಪಕಿರು ಮುಣಿಯಾಲ್ ಉದಯ್ ಕುಮಾರ್ ಶೆಟ್ಟಿ ತಾರೆದ ಕೊಂಬು ಅರಲ್ತದ ಧಾರ್ಮಿಕ ಸಭೆನು ಉದೀಪನ ಮಲ್ತೆರು. ಭೂತಕಟ್ಟುನ ವೀರಪ್ಪ ಪೆರಡ್ಕ ನಲಿಕೆ ಬೊಕ್ಕ ಸಿದ್ದುಬೋಳ ನಲಿಕೆ, ದೈವಾರಾಧನೆ ವಾದ್ಯ ಕಲಾವಿದರಾಯನ ಕರ್ಣಾನಂದ್ ಅಡಿಗೆ, ವಿಶ್ವನಾಥ ದೇವಾಡಿಗ ಬೊಕ್ಕ ಸುಂದರ ಮೊಯ್ಲಿ, ಮಧ್ಯಸ್ಥಿರ ಕೃಷ್ಣ ಆಚಾರ್,
ದೈವಾರಾಧನಾ ಕ್ಷೇತ್ರಡುಪ್ಪುನ ಶಾರದಾ ಮಡಿವಾಳ ಬೊಕ್ಕ ಲೀಲಾ ಶೆಟ್ಟಿ ಮಕ್ಕಳಿಗೂ ತಮ್ಮನದ ಮರ್ಯಾದೆ ಮಲ್ತಿರೋ ಬರವು ಕಲ್ಪನಾ ಸಾಧಕಿರು ಜೋಕ್ಲಿಗೂ ಪಣವು ಸಾಯ ಬೊಕ್ಕ ಬಡವರಿಗೂ ಅರಿಪಟ್ಟಿಯರು ಧಾರ್ಮಿಕ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ್ ಉಪನ್ಯಾಸ ಕುರ್ದು ಮಂತ್ರ ಜಾವದೆ ಕೊರಗಜ್ಜೆ ಇಲ್ಲಡು ಕರಿಪುನಾರಾಧನೆ ಜಾಲಗು ಸೀಮಿತ ಆದಿತ್ಯನ ದೈವಲಿನ ಅಶೋಕ ಶೆಟ್ಟಿ ಊರುಗು ಜಪಡಾದೆರು ವರ್ಗ ಪನ್ಪುನ ಕಟ್ಟನು ಪುಡತದು ಸಾರ್ವಜನಿಕವಾದ ಸೇರುನ ನಡೆ ಎಡ್ಡೆ ಎಂದು ಪಂಡಿರು ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕುರ್ದು ಬೆಲ್ಲ ನೀರು ಬಚ್ಚರಿ ಬಜ್ಜಿ ದೊಂದಿ ಬುಲ್ಪುಡು ಕೋಲ ಇಂಚ ತುಳುನಾಡದ ಸಂಸ್ಕೃತಿನ ಒರಿಪವನ ಕೆಲಸ ಮಲ್ತದರು ದುಂಬು ಜೋಕ್ಲಿನ ಇಲ್ಲಡ್ದು ಶಾಲೆಗೆ ಒಯ್ತೊಂದು ಬತ್ತದು ಬರೋ ಕಲ್ಪ ಹೊಂದಿತ್ತರು ಎತ್ತೆ ಜೋಕುಲು ಫೀಸ್ ಕಟ್ಟು ಜಿಂಡ ಮಾಸ್ಟ್ರೇ ಇಲ್ಲಡ ಕಡಪೂರ್ವಿರಂದು ಪಂಡಿರು ಮಂತ್ರಜಾವದೆ ಕೊರಗಜ್ಜ ಸನ್ನಿಧಿದ ಅಶೋಕ ಶೆಟ್ಟಿ ನರ್ಸಬೊಟ್ಟು ಗುರ್ಕರ್ಮದ ಪಾತ್ರ ಪಂಡದು ಒಂಜೊಂಜಿ ಪೊರ್ತುಡ್ಲ ನೊಪ್ಪುಗೂ ಕಷ್ಟ ಬತ್ತಿನ ಎಂಕ್ಲೆಗ್ ಅರಿತ ಬಿಲೆ ಗೊತ್ತುಂಡು ಅಂಚಾದ ಎಂಕುಲೆ ಕಂಡುಡು ಬುಳಿಪಾಯಿನ ಅರಿನ ಬಡವರಿಗೂ ಕೊರ್ತ ಅಂದು ಪಂಡೆರು ಸ್ಟೋನ್ ಬೊಕ್ಕ ಕ್ರಿಶ್ಚಿಯನ್ಸ್ ಓನರ್ಸ್ ಸಂಘದ ರಾಜ್ಯ ಗುರುಕಾರ್ಯರು ರವೀಂದ್ರ ಶೆಟ್ಟಿ ಮಾರಿಯಮ್ಮ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪ ನಾಗೇಶ್ ಭಟ್ ಮೂಡುಬೊಟ್ಟು ಶಾಲೆದ ಮುಖ್ಯ ಮಾಸ್ಟರ್ ಶಿಶುಪಾಲ್ ಹೆಗ್ಡೆ ಚೌಕಿ ಶಾಲೆದ ಮುಖ್ಯ ಮಾಸ್ಟರ್ ಆನಂದ ಮಾಸ್ಟರ್ ಕ್ಷೇತ್ರದ ಮಾತೃಶ್ರೀ ಅಮ್ಮ ಬೊಂಬಾಯಿದ ಸುಖೇಶ್ ಶೆಟ್ಟಿ ತೆಲ್ಲಾರ್ ಪರವಾದ ಸಂತೋಷ್ ಶೆಟ್ಟಿ ಬಿನ್ನೆರಾದ ಧಾರ್ಮಿಕ ಸಭೆಟ್ಟಿದ್ದರು ಮನೋಜ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಇನ್ನಿತ ದಿನ ಬಾರಿ ತೀರ್ಮಾನದ ದಿನ ದಯಪಂಡ ಪೂಜ್ಯ ಶ್ರೀಕುಲೆ ಎಲ್ಲೆ ಒಂಜೆ ದಯಪನ್ಲೆ ಎಲ್ಲೆ ಒಂಜೆ ಇಡೀ ತುಳುವನಾಡದ ಕಟ್ಟು ಪ್ರಕಾರ ಆಯನದ ಗೌಜಿ ಗದ್ದಲ ಮಾತ ಮುಗಿತದ ನನ್ನ ಬರ್ಸ ಬೆನ್ನಿದಡೆಗೆ ಮೋನೆ ಪಾಡು ನಂಚಿನ ವೃಷಭ ಪನ್ಪುನ ವೈದಿಕ ಕಟ್ಟಿದ ತಿಂಗೊಲುದ ಪತ್ತನೇ ದಿನ ಬೇಷ ಪನ್ಪುನಂಚಿನ ತುಳುವನಾಡು ಕಟ್ಟಿದ ತಿಂಗೊಲುದ ಪತ್ತನೇ ದಿನ ಅವು 10ನೇ ಅವಧಿ 10ನ ಅವಧಿ ಪತ್ತನಾಚೆ ಈ ಓಡು ಅಧಿಕ ಮಾಸ ನಡೆದ ಅವರು 24ನೇ ತಾರೀಕು ದಾನಿ ಬರುಪುರಂಚಿನ ಪತ್ತನಾಜಿ 25ನೇಕ್ಕೆ ಬೈದನು ಒಂಜಿ ಜೋಕ್ಲೆಗ್ ವಿದ್ಯಾರ್ಥಿ ವೇತನ ಕೊರಿಯಾರ್ ಅವೆಂಗೆ ಭಾರಿ ಆನಂದ ಎನ್ನ ಮಸ್ತ್ ಇಷ್ಟವಾಯಿನ ಚಿತ್ತನ ಕೆಲಸ ದ್ಯಾಪನ್ನಾಗ ಒಂಜಾತ್ ಗೌಜಿ ಗಂಜಾಲಿ ಮಲ್ತಿನ ಪಲೆ ವಾದ್ಯ ಬ್ಯಾಂಡ್ ಪಾಡಿನ ಪಲೆ ಸಮಾಜದ ಉದ್ಧಾರದ ಆಲಾಪಚಿ ಸಮಾಜದ ಉದ್ಧಾರ ಆವಡುಂದಾಂಡ ಸಮಾಜದ ಕಟ್ಟಗಡೆತ್ತ ವ್ಯಕ್ತಿಲ ವಿದ್ಯೆ ಕೊರ್ಪಿನ ಚಿತ್ತಿನ ಕೆಲಸ ಅವಳು ವಿದ್ಯಾರ್ಥಿ ವಂಚಿತ ಅವರೇ ಬಲ್ಲಿ ವಾ ಜೋಕುಲ್ಲ ಐಟ್ಲ ಯಾನು ಕುಡಂಜಿ ಪಾತೆರ ಪನ್ಪಿನಿ ಯಾನು ಅಶೋಕಣ್ಣ ನನ್ನ ಕೊರ್ನಾಗ ಎನ್ನ ಎಲ್ಲಿಯ ವಿನಂತಿ ನಮ್ಮ ಕನ್ನಡ ಶಾಲೆದ ಜೋಕ್ಲೆಗ್ ಅತ್ತನ ನಮ್ಮ ಗೌರ್ಮೆಂಟ್ ಶಾಲೆದ ಜೋಕ್ಲೆ ಕೊರ್ಪಿನ ಕೆಲಸ ನಾನು ದೈವ ನುಡಿ ಕೊರ್ತನ ಪ್ರಕಾರ ಇನ್ನು ಕೊರ್ನುಂದಂಡ ಬೇತೆ ಏನ ಕೊರ್ನುಂದಂಡಲ ಉಪಯೋಗಕ್ಕೆ ಬರ್ಪುನ ಕಮ್ಮಿ ಅರಿ ಕೊರ್ನುಂದಂಡ ರಡ್ಡು ಜನ ಉಂಡದು ಪೋವು ಪನ್ಪುನೊಂದು ನಂಬಿಕೆ ದಾಯ ಅರಿನೇ ಆಯ್ಕೆ ಮಲ್ದಕ್ಕೆಂಡ ದೂರದಗಲಿತ್ತಿನ ಗಗಿಲೆಗೆ ಕೆಲವು ಗೊತ್ತಿಪ್ಪಂದು ಕೈತಾಲ ನೆಟ ನಿರಕರೆತ್ತಾಗ್ಲೆಗೆ ಮಾಳದ ಊರದಾಗ್ಲೆ ಗೊತ್ತಿಪ್ಪು ನರ್ಸ ಪೊಟ್ಟು ಬಂಡ ದಾದ ಅಂದ ಒಂಜೊಂಜಿ ಪೊರ್ತುದ ನುಪ್ಪುಗೆ ಎಂಕಲು ಬಂಗ ಬೈತನಗಳು ಒಂಜೊಂಜಿ ಪೊರ್ತುದ ನುಪ್ಪುಗೂ ಬಂಗ ಬತ್ತದಿತ್ತ ಆ ನುಪ್ಪುದ ಬೆಲೆ ಏನಂದು ಗೊತ್ತುಂಡು ಅವಕ್ಕೆ ಬೋಡಾದ ಆ ನುಪ್ಪು ಹರಿಕೊರ್ನ ನುಪ್ಪು ಮಲ್ತೆ ತಿನ್ನುವೆರತ ಪನ್ಪುನ ಒಂಜಿ ಮಲ್ಲ ಅಂಗದಿ ಒಂದು 4 ಜನಕ್ಕೂ ಕೊರ್ಕ ಪನ್ಪುನ ದೃಷ್ಟಿ ಇದು ಯಾನು ಒರಿ ಎಂದು ಬಂದತ್ತು ಎನ್ನೊಟ್ಟುಗಿತ್ತನ ಜವನಿಯರನ್ನು ಒಟ್ಟು ಪಾಡ್ದೆ ಬೆನ್ನಿ ಕಟೀಲದ ಕೊಡಿತೂರು ಗುತ್ತು ಮನೆತನದ ಮಾಂಜಾಡು ಕೊಡಮಂದಾಯ ಬೊಕ್ಕ ಪರಿವಾರ ದೈವಲೈನ ಗುಳಿಗೆ ಬೊಕ್ಕ ಪಂಜುರ್ಲಿಗ ಪರಕೆದ ನೇಮ ಶನಿವಾರ ನಡೆತಂಡ ಬೇಸಿಯ ಪತ್ತು ಪೋಪುನಾನಿ ವರ್ಷಲ ನಡಪುನ ಪತ್ತನಾಜದ ಆಚರಣೆ ಸೋಮವಾರ ನಡೆತೊಂದುಂಡು ತುಳುನಾಡ ಭೂತಾರಾಧನೆಡು ನಡಪವನ ಕೋಲ ನೇಮ ಧರ್ಮ ನೇಮ ಪರಕೆದ ಕೋಲ ನೇಮ ಮಾತ ವರ್ಷದ ಮಟ್ಟಿಗೆ ಪತ್ತನಾಜಗಾನಗ ಅಕೆರಿ ಆವೊಂದುಂಡು ಕಟೀಲ್ದ ಕೊಡಿತೂರು ಗುತ್ತು ಮನೆತನದ ಮಾಂಜಾಡು ಪಿರಾಕದ ಕಾಲುಡ್ದು ನಮ್ಮೊಂದು ಬೈದಿನ ಕೊಡಮಣಿತ್ತಾಯ ಬೊಕ್ಕ ಪರಿವಾರ ದೈವಲಾಯಿನ ಉಳಿಗೆ ಬೊಕ್ಕ ಪಂಜುರ್ಲಿಗೂ ಶನಿವಾರ ಪರಕೆದ ನೇಮ ಕುರ್ದು ಇಂಬು ನಟ್ಟೊಂಡಿರು ಕೊಡೆತೂರು ಗುತ್ತುದ ಕಿರಣ್ ಶೆಟ್ಟಿ ಸಂಸಾರ ಬೊಕ್ಕ ಕಿಶೋರ್ ಶೆಟ್ಟಿ ಸಂಸಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಗುರ್ಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಕೊಡೆತೂರು ಗುತ್ತು ಬೊಕ್ಕ ಕೊಡೆತೂರು ಗುತ್ತುದ ದಯಾಕರ ಭಂಡಾರಿ ಬೊಕ್ಕ ವಿಜಯಲಕ್ಷ್ಮಿ ಸುಂದರ್ ಶೆಟ್ಟಿ ಬೊಕ್ಕ ಆಶಾ ಉಮೇಶ್ ಶೆಟ್ಟಿ ಸಂಸಾರ ಪ್ರವೀಣ್ ದಾಸ್ ಭಂಡಾರಿ ಕೊಡೆತೂರು ಗುತ್ತು ಕುಟುಂಬದಕಲು ಊರು ಬೊಕ್ಕ ಸುತ್ತಮುತ್ತ ಊರಲಿನ ಭಕ್ತಿರು ನೇಮ ತೂದು ಬೂಲ್ಯದೆ ತೊಂಡೆರು
ತಾಯ್ಲೆಂಡ್ ನಡತಿನ ವರ್ಲ್ಡ್ ಮಾಸ್ಟರ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಸ್ ತಾಯ್ಲೆಂಡ್ 2026 ಕೊಬ್ಬುದ ಕೂಟಡು ಬೊಂಬಾಯಿ ವಿಲೆ ಪಾರ್ಲೆ ರಜಕ ಸಂಘದ ಶುಭಾ ದಯಾನಂದ್ ಗುಜರನ್ 2 ಬಂಗಾರದ ಪದಕ ಬೊಕ್ಕ ಒಂಜಿ ಬೊಳ್ಳಿ ಪದಕ ಗೆದ್ದಿದರು. ವರ್ಲ್ಡ್ ಮಾಸ್ಟರ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಸ್ ಥಾಯ್ಲೆಂಡ್ 2026 ಗೊಬ್ಬುದ ಕೂಟುಡು ಮಹಾರಾಷ್ಟ್ರ ಮಾಸ್ಟರ್ಸ್ ಗೇಮ್ಸ್ ಅಸೋಸಿಯೇಷನ್ ಪರವಾದ 30 ಜನ ಗೊಬ್ಬುದಕುಲು ಪಾಲ್ದಿತ್ತೊಂದು ಬೊಂಬಾಯಿ ವಿಲೆಪಾರ್ಲೆದ ರಜಕ ಸಂಘದ ಶುಭಾ ದಯಾನಂದ ಗುಜರನ್ 2 ಬಂಗಾರದ ಪದಕ ಬೊಕ್ಕ ಒಂಜಿ ಬೊಳ್ಳಿದ ಪದಕ ಗೆದ್ದಿದರು. ಶುಭಾ ಗುಜರನ್ ಜಾವ್ಲಿನ್ ಥ್ರೋ ವಿಭಾಗಡು ಬೊಳ್ಳಿ ಬೊಕ್ಕ ಶಾಟ್ ಪುಟ್ಟಡು ಬಂಗಾರ ಬೊಕ್ಕ ಡಿಸ್ಕಸ್ ಥ್ರೋಡು ಬಂಗಾರದ ಪದಕದ ಒಟ್ಟು ಮೂಜಿ ಪದಕ ಗೆದ್ದಿದರು. ಶುಭಾ ದಯಾನಂದ್ ಗುಜರನ್ ಕುಡ್ಲ ಬಿಜಯ್ ಮೂಲದಾರಾದಿತ್ತದು ಬೆಸೆಂಟ್ ಕಾಲೇಜ್ ಪದವಿ ಬರವು ಮುಗಿತದಿತ್ತರು. 2025 ಮುಂಬೈಡ್ ನಡತಿನ ಆಲ್ ಇಂಡಿಯಾ ಮಾಸ್ಟರ್ಸ್ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಕೂಟುಡು 2ನೇ ಇನಾಮ್ ಗೆದ್ದಿತ್ತರು. ರಜಕ ಸಂಘ ಮುಂಬೈದ ಪೊಂಜೋಲೆನ ವಿಭಾಗಡು ಕಾರ್ಯ ಗುರ್ಕಾರ್ದಿ ಆದ ಸೇವೆ ಸಂದಾದಿನ ಶುಭಾ ಗುಜರನ್ ಸಮಾಜ ಸೇವೆಡು ಜನಮೆಚ್ಚುಗೆಗೂ ಸಂದಿದರು. ಆರು ಬೊಂಬೈದ ಉದ್ಯಮಿ ದಯಾನಂದ ಗುಜರನ್ರೆನ ಬೊಡಿದಿ ಆದುಲ್ಲೆರು. ಮೇ 13 ಮುಟ್ಟ ಗೋವಾಡ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ 13 ವರ್ಷದುಲೈದ ಪುಂಜೋಕ್ಲಿನ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾಟ 8ನೇ ಮಲ್ತದಿತ್ತಂಡ ನೆತ್ತ ಡಬಲ್ಸ್ ವಿಭಾಗಡು ಶಾನ್ವಿ ಬೊಕ್ಕ ಶಾಂಭವಿ ಜೋಡಿ ಬೊಳ್ಳಿ ಪದಕ ತನ್ನ ಮಟ್ಟೆಲಗು ಪಾಡೊಂದಿರು. ಮೇ 13 ಮುಟ್ಟ ಗೋವಾಡ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಯೋಜನೆ ಮಲ್ತಿನ 13 ವರ್ಷದುಲೈದ ಪುಂಜೋಕ್ಲಿನ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾಟದ ಡಬಲ್ಸ್ ವಿಭಾಗಡು ಶಾನ್ವಿ ಬೊಕ್ಕ ಶಾಂಭವಿ ಜೋಡಿ ಬೊಳ್ಳಿದ ಪದಕವನ್ನು ಗೆದ್ದಿದರು. ಶಾನ್ವಿ ಮಂಗಳೂರದ ಕೊಡೆಲ್ಬೈಲ್ದ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿನಿ ಆದಿತ್ತದ SBA ಅಕಾಡೆಮಿಡು ಶ್ರೇಯಸ್ ಬೊಕ್ಕ ತಂಡದ ಮಾರ್ಗದರ್ಶನಡು ತರಬೇತಿಯನ್ನು ಪಡೆಯೊಂದುಲ್ಲಿರು. ಶಾನ್ವಿ ಪ್ರವೀಣ್ ಬೊಕ್ಕ ಅಕ್ಷತಾ ದಂಪತಿಲಿನ ಮಗಲು. ಅಂಚನೆ ಶಾಂಭವಿ ಚಂದ್ರಪ್ರಕಾಶ್ ಬೊಕ್ಕ ಸ್ವಾತಿ ಸುಧಾ ಮೊಕ್ಲಿನ ಮಗಲು. ಈ ಜೋಡಿ ರಾಷ್ಟ್ರೀಯ ಮಟ್ಟೋಡು ಪಡೆಯಿನ 2ನೇ ಪದಕ ಹೊಂದುವಾದುಂಡು. ಕಾರ್ಲ ತಾಲೂಕುದ ಮಾಳ ಚೌಕಿ ನರಸಬೊಟ್ಟು ಶ್ರೀ ಮಹಾಲಕ್ಷ್ಮಿ ನಿವಾಸದ ಮಂತ್ರ ದೇವತೆ ಕೊರಗಜ್ಜ ಸನ್ನಿಧಿಡು ವರ್ಷಾದಿ ದೊಂದಿ ಬುಲ್ಪದ ನೇಮ ಶನಿವಾರ ನಡೆತಂಡ. ಕಾರ್ಲ ತಾಲೂಕುದ ಮಾಳ ಚೌಕಿ ನರಸಬೊಟ್ಟು ಶ್ರೀ ಮಹಾಲಕ್ಷ್ಮಿ ನಿವಾಸದ ಮಂತ್ರ ದೇವತೆ ಕೊರಗಜ್ಜ ಸನ್ನಿಧಿಡು ವರ್ಷಾದಿ ದೊಂದಿ ಬುಲ್ಪುದ ನೇಮ ಶನಿವಾರ ರಾತ್ರಿ 8ನೇ ಮಲ್ತದಿತ್ತರು. ಬಯ್ಯಗ್ ಭಂಡಾರ ಏರ್ದು ರಾತ್ರಿ ಮಂತ್ರ ಜಾವದೆ ಬೊಕ್ಕ ಕೊರಗಜ್ಜ ದೈವಲೆಗ್ ದೊಂದಿ ಬುಲ್ಪುಡು ವರ್ಷಾದಿ ಕೋಲ ನಡೆತಂಡ. ಮಂತ್ರ ಜಾವದೆ ಕೊರಗಜ್ಜ ಸನ್ನಿಧಿದ ಮಾತಶ್ರೀ ಅಮ್ಮ ಅಶೋಕ ಶೆಟ್ಟಿ ಮಂತ್ರ ಜಾವದೆ ಕೊರಗಜ್ಜ ಸನ್ನಿಧಿದ ಗುರ್ಕಾರ್ಯರು ಬೊಕ್ಕ ಸದಸ್ಯರು ಊರ ಪರವೂರ ಭಕ್ತರು ದೈವಲಿಗು ದೊಂದಿ ಬುಲ್ಪುಡು ನಡತಿನ ಕೋಲ ತೂದು ಇಂಬು ನಟ್ಟುಂಡೆರು. ಅಪ್ಪೆನಾ ಇಡಿಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.